ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೆ ನೋಡ್ಲಿಕ್ಕೆ ಈ ರಾಜ್ಯದ ಜನತೆ ಇಷ್ಟಪಡ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಒಬ್ಬ ಜನಪ್ರಿಯ ಶಾಸಕರಾಗಿದ್ದಾರೆ. ಮತ್ತೆ ಅವರು ವಿಧಾನಸೌಧಕ್ಕೆ ಹೋಗಬೇಕು ಬೇಡ. ಪಕ್ಕದವರು ಅವರು ಹೋಗ್ಬೇಕು. ಬಿಜೆಪಿ ತೆಗಿಬೇಕು ಬೇಡ, ತೆಗಿಬೇಕಾದ್ರೆ ಬಿಜೆಪಿ ತೆಗಿಬೇಕಾದ್ರೆ ಅಲ್ವಾ 40% ಕಮಿಷನ್ ಸರ್ಕಾರ, 40% ಕಮಿಷನ್. ಯಾವ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ನಮ್ಮ ಮೇಲೆ ಇರ್ತಾವ